ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಾಡಿದ್ದು ಡಿಸೆಂಬರ್ 1ನೇ ತಾರೀಕಿನಿಂದ ನೀವು ಟೋಲ್ ಗೇಟ್ನಲ್ಲಿ ಅಂದರೆ ಸುಂಕ ವಸೂಲಾತಿ ಕೇಂದ್ರಗಳಲ್ಲಿ ನೇರವಾಗಿ ಹಣವನ್ನು ಪಾವತಿಸುವಂತಹ ಒಂದು ವ್ಯವಸ್ಥೆಗೆ ಬಹುತೇಕ ಅಂತಿಮ ಮುದ್ರೆ ಬೀಳಲಿಕ್ಕಿದೆ. ಅಲ್ಲಿ ನೀವು ಇನ್ನು ಮುಂದೆ ನಿಮ್ಮ ವಾಹನಗಳು ಸಾಗುವಾಗಲೇ ವಾಹನಕ್ಕೆ ಅಂಟಿಸಿರುವಂತಹ ಒಂದು ಸ್ಟಿಕ್ಕರ್ ಸ್ಕ್ಯಾನ್ ಆಗುವ ಮೂಲಕ ನಿಮ್ಮ ಅಕೌಂಟ್ನಲ್ಲಿರುವಂತಹ ಹಣ ಆಟೋಮೆಟಿಕ್ ಆಗಿ ಅದು ಡಿಡಕ್ಟ್ ಆಗುತ್ತೆ, ಅದು ಕಡಿತ ಆಗುತ್ತೆ. ಆ ಮೂಲಕ ನೀವು ಅಲ್ಲಿ ಟೋಲಲ್ಲಿ ನಿಲ್ಲುವಂತಹ ಅಗತ್ಯ ಅಥವಾ ಕಾಯುವಂಥ ಅಗತ್ಯ ಇಲ್ಲ ಎನ್ನುವುದು ಬರುವ ದಿನಗಳಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಆದರೆ ಇದನ್ನು ಪ್ರಾಯೋಗಿಕವಾಗಿ ಈಗಾಗಲೇ ಜಾರಿಗೆ ತರುವಂಥ ಪ್ರಯತ್ನವನ್ನು ಆಗ್ತಾ ಉಂಟು. ಆದರೆ ನಿನ್ನೆ ಹೆಜಮಾಡಿಯಲ್ಲಿ ಸಂಭವಿಸಿರುವಂಥ ಒಂದು ಘಟನೆ ಅದೆಷ್ಟರ ಮಟ್ಟಿಗೆ ಬರುವ ದಿನಗಳಲ್ಲಿ ಅದು ವ್ಯಾಪಕವಾಗಿ ದೊಡ್ಡ ರೀತಿಯಲ್ಲಿ ಜನರಿಗೆ, ನಿನ್ನೆ ಒಂದು ವಾಹನ ಚಾಲಕರಿಗೆ ತೊಂದರೆ ಆಯಿತು ಅಥವಾ ವಾಹನ ಮಾಲೀಕರಿಗೆ ತೊಂದರೆ ಆಯಿತು, ಅದು ಹಾಗೆ ಬಿಟ್ಟರೆ ಅದು ಹೇಗೆ ಯಾವ ರೀತಿಯಲ್ಲಿ ವಾಹನಗಳ ಚಾಲಕರಿಗೆ ಮಾಲೀಕರಿಗೆ ತೊಂದರೆ ಆಗತ್ತೆ, ಅಷ್ಟಕ್ಕೂ ಆ ಪ್ರಾಬ್ಲಮ್ ಏನು ಅದು ಇವತ್ತು ನಾವು ಚರ್ಚೆ ಮಾಡ್ತೇವೆ. ಇವತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಇಬ್ಬರು ಗಣ್ಯರಿದ್ದಾರೆ. ಒಬ್ಬರು ಶ್ರೀಯುತ ನರೇಶ್ ಕಿಣಿ ಅವರು ex-DGM ONGC ಮತ್ತು MRPL, ಅವರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅದೇ ರೀತಿ ಶ್ರೀಯುತ ಸುಧಾಕರ್ ನಾಯಕ್ ಅವರಿದ್ದಾರೆ, ಉದ್ಯಮಿ, ಅವರಿಗೂ ಕೂಡ ನಾನು ಕಾರ್ಯಕ್ರಮ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಅವರು ನಿನ್ನೆ ಆ ಘಟನೆಗೆ ಪ್ರತ್ಯಕ್ಷದರ್ಶಿ ಮತ್ತು ಕಿರಿಕಿರಿಯಲ್ಲೂ ಅನುಭವಿಸಿದಂಥ ಒಬ್ಬರು ವ್ಯಕ್ತಿ. ಸೊ ಏನಾಯಿತು ಮೊದಲಿಗೆ ನರೇಶ್ ಕಿಣಿ ಅವರೇ, ಈ ಪ್ರಾಬ್ಲಮ್ ಎಲ್ಲ ಬಹುಶಃ ಆಗಿದ್ರೆ ನಿಮಗೆ ಈಗ ಅನಿಸ್ತಾ ಉಂಟಾ? ನಾಳೆ ಡಿಸೆಂಬರ್ 1ರಿಂದ ಪಕ್ಕ ತುಂಬ ಜನರಿಗೆ ನಿನ್ನೆ ನೀವು ಅನುಭವಿಸಿದ್ದು ಇನ್ನು ಬೇರೆಯವ್ರಿಗೆ ಕೂಡ ಆಗಲಿಕ್ಕೆ ಉಂಟು ಅಂತ? ಖಂಡಿತವಾಗಿ. ಅದಕ್ಕೋಸ್ಕರ ನಾವು ಇವತ್ತು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಜನರಿಗೆ ಅಂಥ ಕಷ್ಟ ಬರಬಾರ್ದು ಅಂತ ಹೇಳಿ ಮೊದಲಿಗೆ ಏನಾಯಿತು ಅಂತ ಹೇಳ್ತೇನೆ. ನಾವು ಮಂಗಳೂರಿಂದ ಕಾರ್ಕಳಕ್ಕೆ ಪಡುಬಿದ್ರೆ ದಾರಿಯಾಗಿ ಹೋಗಲಿಕ್ಕಿತ್ತು. ಅಲ್ಲಿ ಹೋಗುವಾಗ ಹೆಜಮಾಡಿದ ಟೋಲ್ ಗೇಟ್ ಅಲ್ಲಿ ಏನಾಯಿತು, ನಮಗೆ ಟೋಲ್ ಕೊಡಲಿಕ್ಕುಂಟು. ಹೋಗುವಾಗ 35, ಅದೇ 24 ಗಂಟೆಯಲ್ಲಿ ಬಂದರೆ 55 ರೂಪಾಯಿ. ಹಾಗೆ ಹೋಗುವಾಗಲೇ ನಮಗೆ ಡಬಲ್ ಬೇಕು ಅಂತ ಹೇಳಿ ಅದೇ ಮಧ್ಯಾಹ್ನ ನಮಗೆ ಬರಲಿಕ್ಕಿರೋದು. ಸೊ ನಾವು ಹೇಳಿದೆವು 100 ರೂಪಾಯಿ ಕೊಟ್ಟೆ ಅವರಿಗೆ. ಆಗ ನಮ್ಮ ವೆಹಿಕಲಿಗೆ ಟೋಲ್ ಇದು ಫಾಸ್ಟ್ ಟ್ಯಾಗ್ ಸ್ಟಿಕ್ಕರ್ ಇತ್ತು. ಓಕೆ, ನೀವು ಆಲ್ರೆಡಿ ಅದನ್ನು ತಗೊಂಡಿದ್ದೀರಿ ಅಂದರೆ ಹೌದು. ಅದು ಈಗ ಏನಂದ್ರೆ ಹೊಸ ವೆಹಿಕಲ್ ತರುವಾಗಲೇ ಬರಬೇಕು ಅಂತ ಹೇಳಿ ಕಡ್ಡಾಯವಾಗಿ ಬಂದಿದೆ. ಆದರೆ ಅದರಲ್ಲಿ ನಾವು ಬೆಂಗಳೂರಿಂದ ಬರುವಾಗ ಅದರಲ್ಲಿ ಸಾಕಷ್ಟು ಇದು ಇಲ್ಲ, ಏನು ಅಮೌಂಟ್ ಉಂಟು, ಬಟ್ ಮಿನಿಮಮ್ ಅಮೌಂಟ್ ಇಲ್ಲ ಅಂತ ಹೇಳಿ ಆಯ್ತು ಅಂತ ಹೇಳಿ ನಾನು ಆಮೇಲೆ ಅದನ್ನು ರೀಚಾರ್ಜ್ ಮಾಡು ಅಂತೇಳಿ ಇವತ್ತು ಅವರಿಗೆ ನಾನು ಹೇಳಿದ್ದೆ ಅವರಿಗೆ ನಿನ್ನೆ, ಇದರಲ್ಲಿ ಮಿನಿಮಮ್ ಅಮೌಂಟ್ ಇಲ್ಲ, ನೀವು ಹಣ ತಗೊಳ್ಳಿ ಅಂತ. ಆಗ ಅಲ್ಲಿದ್ದ ಯಾರೋ ಒಂದು ಹುಡುಗಿ ಹೇಳಿದ್ರು, ಇಲ್ಲ ಸರ್ ಇದರಲ್ಲಿ ಅಮೌಂಟ್ ಇದೆ, ನಾವು ಕಟ್ ಮಾಡ್ತೇವೆ. ಆಗ ನಮಗೊಂದು ಡೌಟ್ ಇತ್ತು. ಈಗ ಹೋಗುವಾಗ 35 ರೂಪಾಯಿ, ಬರುವಾಗ ಅದರ 20 ರೂಪಾಯಿ ಮಾತ್ರ ಬ್ಯಾಲೆನ್ಸ್ ಆಗ್ತದೆ. ಆಗ ನಾವು ಆ ಡೌಟನ್ನು ಕೇಳಿದೆವು. ಆಗ ಡೌಟ್ ಕೇಳುವಾಗ, ಇಲ್ಲ ಸರ್ ನಿಮಗೆ 24 ಗಂಟೆ ಒಳಗೆ ಬಂದರೆ ನಾವು 20 ರೂಪಾಯಿ ಮಾತ್ರ ಆಟೋಮೆಟಿಕಾಗಿ ಕಟ್ ಆಗ್ತದೆ ಅಂತ ಹೇಳಿದರು. ಆಯ್ತು ಹೇಳಿದೆವು, ನಾವು ಸಹ ಕೊಟ್ಟೆವು. ಅದು ನಮಗೆ ಮೆಸೇಜ್ ಬಂತು, 165 ರುಪೀಸ್ ಇದ್ದದು 130 ರುಪೀಸ್ ಆಯಿತು ಅಂತ ಹೇಳಿ. ಅಲ್ಲಿ ತನಕ ಏನು ಪ್ರಾಬ್ಲಮ್ ಇಲ್ಲ. ನಮಗೂ ಖುಷಿ ಆಯಿತು, ಇದು ಒಂದು ವ್ಯವಸ್ಥೆ ಒಳ್ಳೇದು ಅಂತ ನಮ್ಮ ಮನಸ್ಸಲ್ಲಿ ಸಹ ಬಂತು. ಬರುವಾಗ ಯಾವುದು ನಮಗೊಂದು ಆಲೋಚನೆ ಇತ್ತು ಅದು ಸಹ ಸಾಲ್ವ್ ಆಯ್ತು. ಆ ಕಡೆಯಿಂದ ಬರುವಾಗ ಅವರು ಹೇಳ್ತಾರೆ, ನಿಮ್ಮದು ಮಿನಿಮಮ್ ಅಮೌಂಟ್ ಇಲ್ಲ ಅದರಲ್ಲಿ ಅಂತ ಹೇಳಿ. ಎಷ್ಟು ಇರಬೇಕು ಅಂತ ಹೇಳುವಾಗ 200 ರೂಪಾಯಿ ಇರಬೇಕು ಅಂತ ಹೇಳಿ. ಈಗ ನೀವು ಫುಲ್ ಹಣ 35 ರೂಪಾಯಿ ಕೊಡಲೇಬೇಕು ಅಂತ ಹೇಳಿ. ಈ 15 ರೂಪಾಯಿಗೋಸ್ಕರ ಚರ್ಚೆ ಅಲ್ಲ, ಆ ಸಿಸ್ಟಮ್ ನಿಮಗೆ ಹೋಗುವಾಗ ಏನು ನೀವು ಹಾಗಾದ್ರೆ ನಮಗೆ ಮಿಸ್ಗೈಡ್ ಮಾಡಿದ್ರಿ ಅಂತ ಹೇಳಿದೆ ನಾನು. ಅಂದ್ರೆ ಅವರಿಗೆ ಗೊತ್ತಿಲ್ಲ, ಟೋಲ್ನಲ್ಲಿ ಕುತ್ಕೊಂಡವರಿಗೆ ಕೂಡ ಮಾಹಿತಿ ಇಲ್ಲ ಅಂತ. ಮಾಹಿತಿ ಇಲ್ಲವೋ, ಅವರಿಗೆ ಅದೊಂದು ಅವಕಾಶ ಕೊಡ್ಲಿಲ್ವೋ ಏನಂತ ಗೊತ್ತಿಲ್ಲ. ಅವರಿಗೆ ಎಂಥದ್ದು ಟೋಲ್ ತಗೊಳ್ಳೋದು ಕೆಲಸ ಮಾತ್ರ. ಅವರಿಗೆ ಅಲ್ಲಿಯ ಏನು ಅದೊಂದು ಅಲ್ಲಿಯ ಮ್ಯಾನೇಜರು ಯಾರು ಇರಲಿಲ್ಲ, ಅಲ್ಲಿ ಎಲ್ಲ ಹುಡುಗರಿದ್ರು. ನಾವು ಹೇಳಿದೆ, ಇಲ್ಲ ನಾನು 20 ರೂಪಾಯಿಗಿಂತ ಜಾಸ್ತಿ ಕೊಡು, ಅಲ್ಲ ಆ ಸಿಸ್ಟಮ್ ಇಲ್ಲ ಅಲ್ಲಿ ಅಂತ ಹೇಳಿದರು. ನೀವು ಈಗಲೇ ಗಾಡಿ ಇಲ್ಲಿಂದ 35 ರೂಪಾಯಿ ತೆಗಿಬೇಕು ಅಂತ ಹೇಳಿ ನಾನು ಹೇಳಿದೆ, ನೀವು ಬೇಕಾದ್ರೆ ಪೊಲೀಸಿಗೆ ಕರಿ, ನಾನು ತೆಗೊಳ್ಳೋದಿಲ್ಲ, ಯಾಕಂದರೆ ನಾನು 24 ಗಂಟೆ ಮೊದಲೇ ಬಂದಿದ್ದೇನೆ ನಾನು. ಈಗ ನೀವು 20 ರೂಪಾಯಿ ಡಿಫರೆನ್ಸ್ ಮಾತ್ರ ತಗೊಳ್ಬೇಕಂತ ಹೇಳಿದರೆ ಅಷ್ಟೇ ಹೇಳಿದ್ದು. ಮತ್ತೆ ಏನಾಯಿತು ಅಂತ ಹೇಳಿ ಅವ್ರು ಹೇಳ್ತಾರೆ ನೋಡಿ. ನಮ್ಮೊಂದಿಗೆ ಇರೋರು ಅವರು ತುಂಬ ಕೂಲ್ ಮನುಷ್ಯ, ಅವರನ್ನೇ ರೇಗಿಸಿದೆ ಆ ಒಂದು ಘಟನೆ. ಏನಾಯಿತು ಸುಧಾಕರ್ ನಾಯ್ಕ? ಅವರು 20 ರೂಪಾಯಿ 35 ರೂಪಾಯಿ ಕೊಡಬೇಕಂತ ಹಠ ಹಿಡಿದ್ರು. ಅವಾಗ 4 ಜನ ಅವರು ಗೂಂಡಾಗಿರಿಗಳು ಮಾಡಿ ನಮ್ಮ ಹತ್ರ ಜೋರು ಮಾಡಿ ಕಾರನ್ನು ಅಲ್ಲಾಡಿಸಿ ಆ 35 ರೂಪಾಯಿ ಕಟ್ಟಬೇಕು ನೀವು, ಇಲ್ಲಾಂದರೆ ನಾವು ಇಲ್ಲಿಂದ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ. ಅವಾಗ ನಾವು ಹೇಳಿದೆ, ಆಯಿತು ನಾವು ಕಟ್ಟಿಕೊಂಡು ಮುಂದೆ ಹೋಗಿ ನಿಲ್ಲಿಸಿ ಮಾತಾಡುವ ಅಂತ. ಅವರು ಅದಕ್ಕೂ ಸಮೇತ ಅವರು ಆ ಒಂದು ಚಾನ್ಸೇ ಕೊಡಲಿಲ್ಲ. ಆದರೆ ನಾವು ಅದು ಪೇಮೆಂಟು 35 ರೂಪಾಯಿ 50 ರೂಪಾಯಿ ಕೊಟ್ಟು 15 ರೂಪಾಯಿ ಕಟ್ ಮಾಡಿ 35 ರೂಪಾಯಿ ಕೊಟ್ಟು ಅನಂತರ ನಾವು ಹೊರಗೆ ಬಂದು ಅವರಿಗೆ ಹೇಳುವಾಗ ಅವರು ಮತ್ತೆ ಅಲ್ಲಿಲ್ಲ.
ಆ ಯಾರು ಗೂಂಡಾಗಿರಿ ಮಾಡಿದವರು ಅವರು ಅಲ್ಲಿಂದ ತಪ್ಪಿಸಿಕೊಂಡಿದ್ದಾರೆ. ಅಲ್ಲಿ ಏನಾಯ್ತಂದ್ರೆ 4 ಜನ ದಡಿಯಗಳು ಬಂದು ಕಾರೆಲ್ಲ ಅಲ್ಲಾಡಿಸಿ, ನೀವು ಕೊಡದಿದ್ರೆ ನಾವೀಗ ನಿಮಗೆ ಒಂಥರ ಕಾರ್ ಹುಡಿ ಮಾಡ್ತೇವೆ ಅಂತ ಅನ್ನೋಷ್ಟಕ್ಕೆ ಬಂದರು. ಯಾಕಂದರೆ ಹಿಂದುಗಡೆ ವೆಹಿಕಲ್ ನಿಂತಿತ್ತು. ಈಗ ಏನಾಯ್ತಂದ್ರೆ ಹೇಳಿದರೆ ಇಷ್ಟು ಕೂಲಾಗಿದ್ದ ಮನುಷ್ಯರನ್ನು ಸಹ ಇವರನ್ನು ಸಹ ರೇಗಿಸಿತ್ತು. ಅವ್ರು ಹೇಳಿದ್ರು, ನೀವು ನನಗೆ ದಾದಾಗಿರಿ ತೋರಿಸೋದು ಬೇಡ, ನಾವು ಹಣ ಕೊಡೋದಿಲ್ಲ, 20 ರೂಪಾಯಿ ಮಾತ್ರ ಕೊಡೋದು ಅಂತ ಹೇಳಿದರು. ಕಡೆಗೆ ಇಲ್ಲ ಬ್ಲ್ಯಾಕ್ ಇನ್ನೊಬ್ಬ ಬಂದ. ನಾನು ಹೇಳಿದೆ ಪೊಲೀಸ್ ಸಿಕ್ಕರಿ ಹೇಳಿ. ಅಲ್ಲಿ ಇದ್ದವ ದಡಿಯ, ನಾನು ಸಹ ಪೊಲೀಸೇ, ನಾನು ನಿಮಗೆ ID ಕಾರ್ಡ್ ತೋರಿಸ್ತೇನೆ, ನೀವು ಹಣ ಕಟ್ಟಿ ಅಲ್ಲಿ ನಿಲ್ಲಿ ಅಂತ ಹೇಳಿದ. ಮತ್ತೆ ನಾನು ಎಣಿಸಿದೆ ಹಿಂದುಗಡೆ ಬ್ಲಾಕ್ ಆಗ್ತದೆ, ಸಾರ್ವಜನಿಕರಿಗೆ ಯಾಕೆ ನಾವು ಉಪದ್ರ ಮಾಡೋದು ಅಂತ ಹೇಳಿ ನಾವು 35 ರೂಪಾಯಿ ಕೊಟ್ಟು ನಾವು ಸೈಡಿಗೆ ನಿಲ್ಲಿಸಿದ್ರೆ ಅವನು ಯಾರು ಬರಲಿಲ್ಲ. ನಾನು ಪೊಲೀಸ್ ಅಂತ ಹೇಳಿದವ ಸಹ ಬರಲಿಲ್ಲ. ಅಲ್ಲಿಂದ ಏನಾಯಿತು, ನಾವು ಡಿಸೈಡ್ ಮಾಡಿದೆವು ಪೊಲೀಸಿಗೆ ಕರೆಯುವ ಅಂತ ಹೇಳಿ. ನಮ್ಮ ಒಂದು ಆತ್ಮೀಯರಿದ್ದಾರೆ, ಅವರು ಪೊಲೀಸರು ಯಾವಾಗಲೂ ನಮಗೆ ನಮ್ಮ CSP ಇದ್ದಾರೆ, ಅವರು ನಮ್ಮ ರವೀಶ್ ನಾಯ್ಕರು, ಅವರು ಹೆಜ್ಮಾಡಿ ಸ್ಟೇಷನಲ್ಲಿ, ಅಲ್ಲಿ ಹೆಜ್ಮಾಡಿ ಅವರು ಇದ್ದಾರೆ ಅಂತ ಹೇಳಿ ಅವ್ರು ಹೇಳಿ, ನಾನು ಔಟ್ಸ್ ಆಫ್ ಸ್ಟೇಷನ್, ನೀವು ಈ ನಂಬರ್ಕ್ಕೆಲ್ಲ ಫೋನ್ ಮಾಡಿ ಅಂತ ಹೇಳಿದರು. ನಾವು ಆ ನಂಬರ್ಗೆ ಫೋನ್ ಮಾಡುವಾಗ ಅದರ ಮೊದಲು ಅವರ ನಂಬರ್ ಕೊಡಲಿಕ್ಕೆ ನಮಗೆ ಉರ್ವಾದ್ದು ನಮ್ಮ ASI ನಮ್ಮ ಬಾಲಕೃಷ್ಣ ಉರ್ವ ಅವರು ಬಾಲಣ್ಣ ಅವರು ನಮಗೆ ಹೆಲ್ಪ್ ಮಾಡಿದರು. ಕೊನೆಗೆ ನಾವು ಇವರಿಗೆ ಕಂಟ್ರೋಲ್ ರೂಮ್, ಉಡುಪಿ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಹೇಳಿದರು. ಉಡುಪಿ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿದೆವು. ಅಲ್ಲಿಂದ 2 ಪೇದೆಗಳನ್ನು ಕಳಿಸಿದರು, ಪೊಲೀಸರನ್ನು ಕಳಿಸಿ ನಾವು ಹೇಳಿದೆವು ಈ ಕಂಪ್ಲೇಂಟ್ ಅರ್ಧ ಗಂಟೆ, ನಾವು 2 ಗಂಟೆ ನಾವು ಅಲ್ಲಿ ನಿಂತಿದ್ದೇವೆ, ನಮಗೆ ಅರ್ಜೆಂಟಾಗಿ ಮಂಗಳೂರಿಗೆ ಬರ್ಲಿಕ್ಕೆ ಉಂಟು, ಆದರೂ ಸಹ ಒಂದು ವ್ಯವಸ್ಥೆ ಸರಿ ಆಗಲಿಕ್ಕೆ ಆಗ್ತದಾ ನೋಡುವ ಅಂತ ಹೇಳಿ ನಾವು ನಿಂತೆವು. ಅಂದರೆ ಇವತ್ತು ನೀವು ಅದನ್ನು ಬಹುಶಃ ಅಲ್ಲೇ ಸರಿ ಮಾಡಿದರೆ ಅದು ತುಂಬ ಜನರಿಗೆ ನೆಕ್ಸ್ಟ್ ಬರೋ ದಿನಗಳಲ್ಲಿ ಕೂಡ ಅದು ಈಸಿ ಆಗುತ್ತೆ, ಅಲ್ಲಿ ತೊಂದರೆ ಅನುಭವಿಸಬೇಕಂತ ಬರುವುದಿಲ್ಲ. ಅಲ್ಲ, ಅಲ್ಲಿ ಸರಿ ಮಾಡುವ ವ್ಯವಸ್ಥೆ ಇಲ್ಲ. ನಮಗೆ ಏನಾಗಿದೆ ಪ್ರಾಬ್ಲಮ್ ಅದನ್ನು ನಾವು ಡಿಸ್ಕಸ್ ಮಾಡುವಾಗ ಅಲ್ಲಿ ಇಲ್ಲ. ಪೊಲೀಸರು ಬಂದರು, ಅಷ್ಟರೊಳಗೆ ನಾನು ಹೇಳಿದೆ ಈಗ ಇವರು ನಮಗೆ ಉಪದ್ರ ಮಾಡಿದ್ದಾರೆ ಅಂತ ಹೇಳಿ. ಅದರಲ್ಲಿ 4 ಜನ ಆಗಲೇ ಅಲ್ಲಿಂದ ಕಳಿಸ್ಕೊಂಡಿದ್ದಾರೆ. ಅಂದರೆ ಅವರಿಗೆ ಸಿಗ್ನಲ್ ಹೋಗಿದೆ, ನೀವು ಹೋಗಿ ಅಂತ ಹೇಳಿ. ಯಾರು ತಾನು ಪೊಲೀಸ್ ಅಂತ ಓಡಾಡ್ತಿದ್ದ ಎದುರಲ್ಲಿ ಸಿಕ್ಕಿದ. ಅವನಿಗೆ ನಾನು ಹೇಳಿದೆ, ಸರ್ ಇವರು ಪೊಲೀಸ್ ಅಂತ ಹೇಳ್ತಾ ಇದ್ದಾರೆ, ಅವ್ರದ್ದು ID ಕಾರ್ಡ್ ಕೇಳಿ ಹೇಳಿ. ಅವ್ರ ಹತ್ರ ಇಲ್ಲ, ID ಕಾರ್ಡ್ ಇಲ್ಲ, ಎಂಥದಿಲ್ಲ. ಕೊನೆಗೆ ಪೊಲೀಸರು ಏನು ಹೇಳಿದರು, ನಿಮಗೆ ಕಂಪ್ಲೇಂಟ್ ಕೊಡಬೇಕಾದ್ರೆ ಪೊಲೀಸ್ ಸ್ಟೇಷನಿಗೆ ಬನ್ನಿ, ಪಡುಬಿದ್ರೆ ಸ್ಟೇಷನಿಗೆ ಅಂತ. ಅದಕ್ಕೆ ನಾನು ಹೇಳಿದೆ, ಈಗ ನಾನು ಈ ಕಡೆ ಬಂದಾಗಿದ್ದೆ, ಪಡುಬಿದ್ರೆ ಸ್ಟೇಷನಿಗೆ ಹೋಗ್ಬೇಕಾದ್ರೆ ವಾಪಸ್ ಟೋಲ್ ಕಟ್ಟಬೇಕು, ವಾಪಸ್ ಆ ಕಡೆನೇ ಬರೋದು. ಟೋಲ್ ಇಲ್ಲದೆ ಆದರೆ ನಾನು ಬರ್ತೇನೆ ಅಲ್ಲಿ ಹೇಳಿ. ಅದು ಅವರು ರೆಡಿ ಇಲ್ಲ, ಅದು ರೆಡಿ ಇಲ್ಲ, ಇವರು ಬಿಡ್ಲಿಕ್ಕೆ ರೆಡಿ ಇಲ್ಲ. ಅವರು ಹಾಗಾದ್ರೆ ನೀವು SI ಅನ್ನು ಕರೀರಿ, ಅಲ್ಲಿ SIಗೆ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಅಂತ. ಅಂದರೆ ಅವರ ಮನಸ್ಸಲ್ಲಿ ಇದು ಸಣ್ಣ ಕೇಸ್ ಅಂತ ಹೇಳಿ. ನಾನು ಹೇಳಿದೆ, ನೀವು ಮರ್ಡರ್ ಆಗುವಾಗ SI ಇಲ್ಲಿ ಬರೋದಿಲ್ವಾ, ನೀವು ಕರೀರಿ, ಈಗ ಅವರನ್ನು ಕರೀರಿ ಅಂತ ಹೇಳಿ ಫೋನ್ ಮಾಡಿಸಿ ವಾಪಸ್ಸು ಅವರು ಬಂದ. SI ಅವರು ನಮ್ಮ ಒಬ್ಬರು ಸುಬ್ಬಣ್ಣ P ಅಂತ ಹೇಳಿ ಅವ್ರು ಬಂದರು. ಅವ್ರು ಯಾವುದೋ ಮೀಟಿಂಗಲ್ಲಿದ್ದರು, ಓಡಿಕೊಂಡು ಬಂದರು. ಅಲ್ಲಿ ಬಂದು ಅವರಿಗೆ ಎಲ್ಲ ವಿಷಯ ಹೇಳಿದೆವು ನಾವು, ಅವರೊಟ್ಟಿಗೆ ಅವರ ಅಸಿಸ್ಟೆಂಟ್ ಕೂಡ ಇದ್ದರು. ಎಲ್ಲ ವಿಷಯಗಳನ್ನು ಹೇಳಿದೆವು. ಎಲ್ಲ ವಿಷಯಗಳನ್ನು ಹೇಳುವಾಗ ಅವರನ್ನು ಕರೆದ್ರು, ಯಾರ್ಯಾರ ಹೆಸರು ಆವಾಗ ಅಲ್ಲಿ ಅವ್ರು ಯಾರು ಇನ್ಚಾರ್ಜ್ ಮೆಲ್ಲ ಕೆಳಗೆ ಇಳಿದು ಬಂದಿದ್ದೆ ನಾನು. ಅಷ್ಟವರೆಗೆ ಅಲ್ಲಿ ಯಾರು ಸಹ ಬರಲಿಲ್ಲ, ಸಾರ್ವಜನಿಕರ ರಕ್ಷಣೆಗೆ ಬರಲಿಲ್ಲ. ಅವರದ್ದು ಎಂಥ ಮನಸ್ಸಲ್ಲಿ ನಾವು ಟೋಲ್ ವಸೂಲಿ ಮಾಡಬೇಕು ಅಂತ ಹೇಳಿ, ಟೋಲ್ ವಸೂಲಿ ಮಾಡೋದ ಅಲ್ಲ ಹಫ್ತಾ ವಸೂಲಿ ಮಾಡ್ತಾರಂತ ನಮ್ಗೆ ಗೊತ್ತಾಗಲಿಲ್ಲ. ದಾರಿಯಲ್ಲಿ ನಿಲ್ಲಿಸಿ ದರೋಡೆಕೋರರಾಗಿ ಹಣ ಕೇಳ್ತಾರಲ್ಲ ಆ ಥರ ಮಾಡಿದ್ದಾರೆ. ಹೆಸರೇ ಹಾಗೆ ಉಂಟು, ಸುಂಕ ಸ್ವೀಕಾರ ಅಲ್ಲ, ಸುಂಕ ವಸೂಲಾತಿ. ಹಾಗೆ ಆ ಒಂದು ನಮ್ಗೆ ತುಂಬ ಪ್ರಾಬ್ಲಮ್ ಆಯಿತು. SI ಬಂದರು, ಅವರು SI ಬಂದು ಆಮೇಲೆ ಇವತ್ತು ಕೂಡ ನಾವು ಬೆಳಿಗ್ಗೆ ಅವರ ಹತ್ರ ಮಾತಾಡುವಾಗ ಅವರು ಅದನ್ನು ಹೇಳಿದ್ರು, ನಾವು ಮೀಟಿಂಗಲ್ಲಿ ಮಾತಾಡಿ. ನೀವು ವಿದೇಶದಲ್ಲಿ ಇದ್ದವರು ಕೂಡ, ವಿದೇಶದಲ್ಲಿ ಅಲ್ಲಿ ಹಾಗೆ ಫಾಸ್ಟ್ ಟ್ರ್ಯಾಕ್ ಅಂತ ಹೇಳಿದರೆ, ಒಂದು ಪೇಮೆಂಟ್ ಮಾಡಿದ ಅದರಲ್ಲಿ ಕರೆನ್ಸಿ ಕಮ್ಮಿ ಇದ್ದರೆ ಅದು ಮೈನಸ್ ಬ್ಯಾಲೆನ್ಸ್ ಆಗುತ್ತೆ. ಅಲ್ಲಿ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ 200 ರೂಪಾಯಿ ಡೆಪಾಸಿಟ್ ಇಡಬೇಕು ಅಂತ ಹೇಳ್ತಾರೆ. ಈ ಡೆಪಾಸಿಟ್ ಇಡುವ ಕ್ರಮ ಯಾವ ಕಂಟ್ರಿಯಲ್ಲಿ ಕಮ್ಮಿ ಇರೋದು. ನಮ್ಮ ಇಲ್ಲಿ ಇಂಡಿಯಾದಲ್ಲಿ ಅದನ್ನು ಹೇಗೆ ಚಾರ್ಜ್ ಮಾಡೋದು ಜನರಿಗೆ ಅದು ಗೊತ್ತಿಲ್ಲ. ಈಗ ಹೋದ ಕೂಡಲೇ ಅಲ್ಲಿ ಚಾರ್ಜ್ ಕಮ್ಮಿ ಇದ್ರೆ ಟೋಲ್ ಗೇಟ್ ಓಪನ್ ಆಗೋದಿಲ್ಲ, ಅವಾಗ ವೆಹಿಕಲ್ಸ್ ಬ್ಲಾಕ್ ಆಗ್ತದೆ. ಅಂದ್ರೆ 200 ಮಿನಿಮಮ್ ಇಡಬೇಕು ಎನ್ನುವುದೇ ರಾಂಗ್ ಅಲ್ಲಿ ಅಂತ ಹೇಳುದು ನೀವು, ಬೇಸಿಕಲಿ ರಾಂಗ್. ಈಗ ನೋಡಿ, ಯಾಕಂದ್ರೆ ಅದು ಪೇಮೆಂಟ್ ಮಾಡಿಕೊಂಡೇ ಹೋಗುದು ಜನರಿಗೆ ಈಗ ಅದರ ಅನುಭವ ಯಾರಿಗೂ ಬಂದಿಲ್ಲ. ಇವಾಗ ಅವ್ರಿಗೆ 1,000 ರೂಪಾಯಿ ಹಾಕಿದ್ರೆ 200 ರೂಪಾಯಿ ಇರ್ತದೆ. ಹೋಗುವಾಗ ಎಲ್ಲ ಡಿಡಕ್ಟ್ ಆಗಿ ಹೋಗ್ತಾ ಇರುವ, ಬರುವಾಗ ಅವರಿಗೆ ಅವರಲ್ಲಿ ಎಷ್ಟು ಕರೆನ್ಸಿ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಇವರು 200 ರೂಪಾಯಿಗಿಂತ ಕಮ್ಮಿ ಇದ್ರೆ ಬಿಡ್ತಾ ಇಲ್ಲ. ಗಲ್ಫ್ ಕಂಟ್ರಿಯಲ್ಲಿ ಆದರೆ ಹಾಗೆಲ್ಲ ಅದನ್ನು ಡಿಡಕ್ಟ್ ಆಗಿ ಮೈನಸ್ ಬ್ಯಾಲೆನ್ಸ್ ಆಗುತ್ತೆ.
ನೆಕ್ಸ್ಟ್ ಟೈಮ್ ಅವರು ಅವ್ರಿಗೆ ಚಾರ್ಜ್ ಮಾಡುವಾಗ ಅಷ್ಟು ಮೈನಸ್ ಕ್ರೆಡಿಟ್ ಕಾರ್ಡ್ ತರ ಒಂದು ಆದ್ರೆ ಅದು ಮೈನಸ್ ಆಗುವಾಗ ಡಬಲ್ ಕಟ್ ಅದರಲ್ಲಿ 100 ರೂಪಾಯಿ ಆದ್ರೆ 200 ಸ್ವಲ್ಪ ಆದ್ರೂ ಇಡಬೇಕಿತ್ತು, ನಿಮ್ಗೆ ಹೋಗುವಾಗ ನೀನು ಪ್ಲಾನ್ ಮಾಡಿ ಇಡಬೇಕಿತ್ತು ಅಂತ ಹೇಳಿ ಅದೊಂದು ಹೇಳ್ತಾರೆ. ಅದು ಕರೆಕ್ಟ್ ಆ ವ್ಯವಸ್ಥೆ. ಅದೇ ಈಗ ಎಂತ ಹೇಳಿದ್ರೆ ಮಿನಿಮಮ್ ಬ್ಯಾಲೆನ್ಸ್ ಒಂದೊಂದು ಬ್ಯಾಂಕ್ ಇದ್ದು ಒಂದೊಂದು ಮಿನಿಮಮ್ ಬ್ಯಾಲೆನ್ಸ್ ಉಂಟು ಅಂತ ಹೇಳ್ತಾ ಇದ್ದಾರೆ. ನಾವು ಇವತ್ತು ರಮೇಶ್ ಬಾಬು ಅವರು ನಮ್ಮ NHA ಮ್ಯಾನೇಜರ್, ಅವರಿಗೆ ನಾನು ಫೋನ್ ಮಾಡಿ ಬೆಳಿಗ್ಗೆ ರಿಕ್ವೆಸ್ಟ್ ಮಾಡಿದೆ, ನಿಮಗೆ ಇದಕ್ಕೆ ಇದೊಂದು ಪ್ರೋಗ್ರಾಮ್ ಇದೆ ಲೈವ್, ನಿಮಗೆ ಬರ್ಲಿಕ್ಕೆ ಆಗ್ತದಾ, ಫಾಸ್ಟ್ ಟ್ಯಾಗ್ ಅಂದರೆ ಏನು. ಅವರಿಗೆ ಸೀರೀಸ್ ಆಫ್ ಮೀಟಿಂಗ್ಸ್ ಇದೆ, ಅವ್ರು ನನಗೆ ಶೆಡ್ಯೂಲ್ ಸಹ ಕಳಿಸಿದ್ರು, ನಮಗೆ ಕಷ್ಟ ಆಗ್ತದೆ ಸರ್ ಹೇಳಿ. ಓಕೆ, ನಾನು ಸಹ ಒಂದು ಎಕ್ಸ್ ಪಬ್ಲಿಕ್ ಸೆಕ್ಟರ್ ಎಂಪ್ಲಾಯಿ ಆಗಿ, ಅವರು ಸಹ ಪಬ್ಲಿಕ್ ಸೆಕ್ಟರ್ ಎಂಪ್ಲಾಯ್ ಆಗಿದೆ, ಅವ್ರದ್ದು ಕಷ್ಟ ಗೊತ್ತಾಗ್ತದೆ. ಅವ್ರು ರಾತ್ರಿ ಆಗಲು ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಮೇಲಿಂದ ಆರ್ಡರ್ ಬಂದರೆ ಫಾಸ್ಟ್ ಟ್ಯಾಗ್ ಹಾಕಿ ಅಂತ ಹೇಳಿ. ಸೊ ಅವರೆಲ್ಲ ಕಡೆ ಹೋಗಬೇಕು, 5,000 ಟೋಲ್ ಗೇಟ್ಸ್ ಅಷ್ಟು ಅವರ ಹತ್ರ ಉಂಟಂತೆ ಅವರ ಅಂಡರಲ್ಲಿ. ಸೊ ಅವರು ಹೇಳಿದ್ರು ನನಗೆ ಹೀಗೆ ಕಷ್ಟ ಆಗ್ತದೆ, ಹಾಗಾದರೆ ಏನು ಮಾಡಬೇಕು ಆ ವಿಷಯ ಎಲ್ಲ ಅವರು ಫಾಸ್ಟ್ ಟ್ಯಾಗಲ್ಲಿ ಹೇಗೆ ಹಾಕಬೇಕು, ಆ ಮಿನಿಮಮ್ ಬ್ಯಾಲೆನ್ಸ್ ವಿಷಯ ಮಾತ್ರ ಅವರಿಗೆ ಸಹ ಗೊತ್ತಿಲ್ಲ. ಅದು 100%. ಯಾಕೆಂದರೆ ಅವ್ರು ಹೇಳಿದರು ಒಂದೊಂದು ಬ್ಯಾಂಕಿಗೆ ಒಂದೊಂದು ಮಿನಿಮಮ್ ಬ್ಯಾಲೆನ್ಸ್. ಅಂದ್ರೆ ನೀವು ನಿನ್ನೆ ಹೋಗುವಾಗ ಮಿನಿಮಮ್ ಬ್ಯಾಲೆನ್ಸ್ ರಗಳೆ ಇಲ್ಲದ್ದು, ಬರುವಾಗ ಎಲ್ಲಿಂದ ಬಂತು ಅಂತ. ಈಗ ಅವರು ಹೇಳಿದ್ರು 200 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇರಬೇಕಿತ್ತು ಅಂತ ರಿಟರ್ನ್ ಬರುವಾಗ ಹೇಳ್ತಾನೆ ಅವನು. ಅದಕ್ಕೆ ನಾನು ಹೇಳಿದೆ, ನೋಡಿ ಮಾರೆ, ಹೋಗುವಾಗ ನನ್ನ ಹತ್ರ ಇದ್ದದೇ 165 ರೂಪಾಯಿ, ಒಪ್ಪಿದಾರಿ ಅವರು 165 ರೂಪಾಯಿ. ಆಗ ನನ್ನದು ಅಲ್ಲಿ ಅಕ್ಸೆಪ್ಟ್ ಆಯ್ತು. ಈಗ ಹೇಗೆ ಅದು ಬ್ಲಾಕ್ ಲಿಸ್ಟ್ ಆಗೋದು? ನನ್ನದ್ರಲ್ಲಿ 130 ರೂಪಾಯಿ ಉಂಟಲ್ಲ, ಅದನ್ನು 20 ರೂಪಾಯಿ ತೆಗಿ ಅಂತ ಹೇಳಿದ್ರೆ ಅವರ ಸಿಸ್ಟಮ್ ವರ್ಕ್ ಆಗೋದಿಲ್ಲ ಅಲ್ಲಿ. ಅದೇ ಸುಧಾಕರ್ ನಾಯ್ಕ ಅವರು ಎಂತ ಹೇಳುದಂದ್ರೆ, ಆ ಮಿನಿಮಮ್ ಬ್ಯಾಲೆನ್ಸ್ ಅನ್ನು ಅಂತ ಇಡಬಾರ್ದು. ಈಗ ಮೈನಸ್ ಆದ್ರೆ ಅವನು ರೀಚಾರ್ಜ್ ಮಾಡಲೇಬೇಕು, ಎಲ್ಲಿ ಹೋಗೋ ಇದ್ರೆ ಮೈನಸ್ ಅದನ್ನು ಮಾಡಲೇಬೇಕು. ಈಗ ನಮ್ಮ NHA ಅವರು ಎಂತ ಹೇಳ್ತಾರೆ, ಅದನ್ನು ಬ್ಯಾಂಕಿಗೆ ಲಿಂಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ನಮ್ಮ SBI ಅಕೌಂಟಿಗೆ ಲಿಂಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ವರ್ಲ್ಡ್ ಓವರ್ ಈ ಹ್ಯಾಕಿಂಗ್ ಸಿಸ್ಟಮ್ ನಾವು ನೋಡಿದ್ದೇವೆ, ನಮ್ಮ ಹಣ ಎಲ್ಲ ಹೋದ್ರೆ ಅದರಲ್ಲಿ. ಅಂದ್ರೆ ಇನ್ನೊಂದು ಒಂದು ವ್ಯಾಲೆಟ್ ತರ ಮಾಡಿಕೊಂಡು ಅದಕ್ಕೆ ನೀವು ರೀಚಾರ್ಜ್ ಮಾಡಬಹುದು ಅಂತ ಕೂಡ ಮಾಡಬಹುದು ಅಂತ ಹೇಳ್ತಾರೆ. ಆದರೆ ನಾವೆಂತ ಹೇಳೋದಂದ್ರೆ, ಈಗ ನಮಗೆ ನಿನ್ನೆದು ಅನುಭವ ಏನಾಯ್ತು ಅಂದರೆ, ನಮ್ಮ ಹತ್ರ ಫಾಸ್ಟ್ ಟ್ಯಾಗ್ ಇದ್ದು ನಮಗೆ ಇಂಥ ಕೆಟ್ಟ ಅನುಭವ ಆಗಿದೆ ಅಂದರೆ, ಈಗ ಒಂದು ಅಮ್ಮ ಫೋನ್ ಮಾಡಿ ಕೇಳಿದರು ಫಾಸ್ಟ್ ಟ್ಯಾಗ್ ಅಂದರೆ ಎಂಥದ್ದು ಅಂತ ಹೇಳಿ. ಈಗ ವೀಕ್ಷಕರೇ ಅದನ್ನು ಎರಡನ್ನು ಸಹ ಕಂಪೇರ್ ಮಾಡಿ ನೋಡಬೇಕು. ಈಗ ನಮ್ಮದೇ ಒಂದು ನಮಗೆ ನಾಲೆಜ್ ಇದ್ದು ನಾವು ಮಾತಾಡಿ ಆ ಗೂಂಡಾಗಿರಿಯನ್ನು ನಾವು ಅನುಭವಿಸಿ ಈ ಕಡೆ ಬಂದು ನಾವೇನೋ ಮಾಡಿದೆವು. ಅದೇ ಬಾಕಿಯವರಿಗಾದ್ರೆ ಕ್ಯಾಶ್ ತಗೊಳ್ತಾರ, ಕ್ಯಾಶ್ ಇಲ್ಲ ಅಂತ ಹೇಳ್ತಾರೆ, ಡಬಲ್ ಕ್ಯಾಶ್ ಆದ್ರೆ ಡಬಲ್ ತಗೊಳ್ತಾರೆ. ಹೌದು, ಅಂದ್ರೆ 35 ರೂಪಾಯಿ ಕಟ್ಟು 70 ಕಟ್ಟಬೇಕಾಗುತ್ತೆ, 70 ಕಟ್ಟಾಕ್ಬೇಕು, 70 ಕಟ್ಟಬೇಕಂತ ಹೇಳ್ತಾರೆ. ಆ ಡಬಲ್ ಅನ್ನು ನೀವು ಕ್ಯಾಶ್ ತಗೊಳ್ಳಿಕ್ಕಿರುವಾಗ ಇದು ಸಹ ಒಂದು ವ್ಯವಸ್ಥೆ ಕ್ಯಾಶ್ ಅಲ್ಲಿ ಮಾಡಬಹುದು ಸ್ವಲ್ಪ ದಿನ ಅಂತ ಹೇಳಿ ನಂಗೆ ಕಾಣ್ತದೆ. ಅಂದ್ರೆ ಅಟ್ಲೀಸ್ಟ್ 70 ಬದಲಿಗೆ 35 ರೂಪಾಯಿದ ಒಂದು ಕೌಂಟರ್, ಅವ್ರೇನು ಕದ್ದು ಪೆನಾಲ್ಟಿ ಅಲ್ಲಲ್ಲ, ಅವ್ರೇನು ಕದ್ದು ಮಾಡೋದಲ್ಲಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವೇರ್ನೆಸ್ ಇಲ್ಲ. ಈಗ ನಮ್ಗೊಂದು ಸಾಕ್ಷಿ ಬಂತಲ್ಲ, ಇದನ್ನು ನಾನು ಎಂತ ಹೇಳುದು, ಇದನ್ನು ರದ್ದು ಮಾಡ್ಬೇಕಂತ ಹೇಳ್ತಾ ಇಲ್ಲ ನಾನು. ಯಾಕೆಂದ್ರೆ ಒಂದು ರೀತಿಯಲ್ಲಿ ಒಂದು ಕ್ಯಾಶ್ಲೆಸ್ ಕರೆಕ್ಟ್. ಯಾಕೆಂದ್ರೆ ನಮಗೊಂದು ನನ್ನ ಫ್ರೆಂಡು ಇಡೀ ಇಂಡಿಯಾದಲ್ಲಿ ಟ್ರಾವೆಲ್ ಮಾಡುವ, ಅವನು ಎಂತ ಹೇಳ್ತಾನಂದ್ರೆ, ರಿಟರ್ನ್ ಬರುವಾಗ ನಾವೇನು ಆ ಒಂದು ಚೀಟಿ ಅವರಿಗೆ ತೋರಿಸ್ತೇವೆ ಆ ಇದ್ರದ್ದು, ಅಲ್ಲಿ ಬಿಡಬೇಡ ನೀನು ಅದನ್ನು ತಕೋ ಅಂತ ಹೇಳ್ತಾನೆ. ಯಾಕೆ? ಅದನ್ನು ರೀಯೂಸ್ ಮಾಡ್ತಾರೆ, ಖಾಲಿ ಚೀಟಿ ನೋಡ್ತಾರಲ್ಲ, ಅದರಲ್ಲಿ ಯಾವ ನಂಬರ್ ಉಂಟಂತ ಯಾರು ನೋಡ್ತಾರೆ? ಒಂದು 35 ರೂಪಾಯಿ 55 ರೂಪಾಯಲ್ಲಿ 20 ರೂಪಾಯಿ ಅಂಥದ್ದೊಂದು 100 ವಾಹನ ದಿನಕ್ಕೆ ಬಂದರೆ ಆಯ್ತಲ್ಲ ಅಲ್ಲಿಗೆ. ಸೊ ಅಂತ ತುಂಬ ನಾರ್ತ್ ಇಂಡಿಯಾದಲ್ಲಿ ನಡೀತಾ ಉಂಟಂತೆ, ಅದಕ್ಕೋಸ್ಕರ ಈ ಕ್ಯಾಶ್ಲೆಸ್ ತಂದಿದ್ದಾರೆ. ಆದರೆ ಈ ವ್ಯವಸ್ಥೆ ತರುವಾಗ ಒಂದು ಲೈನನ್ನು ಕ್ಯಾಶ್ ವಿತ್ ಕ್ಯಾಶ್ ಮಾಡಬೇಕು. ಮತ್ತು ಸ್ಲೋ ಆಗಿ ಅಂತ ಹೇಳಿದರೆ ಆ ರೀಚಾರ್ಜಿಂಗ್ ವ್ಯವಸ್ಥೆಯನ್ನು ಸುಂಕ ವಸೂಲಾತಿ ಕೇಂದ್ರದಲ್ಲಿ ಇಟ್ಟರೆ ಒಂದೊಂದು ಬ್ಯಾಂಕಿಗೆ ಕೊಟ್ಟು 24/7. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾವು ಟ್ರಾವೆಲ್ ಮಾಡ್ತಾ ಇರ್ತೇವೆ ದೂರದಲ್ಲಿ, ಇಲ್ಲ ಈ ದೊಡ್ಡ ದೊಡ್ಡ ಲಾರಿಗಳು ಕಮರ್ಷಿಯಲ್ ವೆಹಿಕಲ್ಸ್ ಬರ್ತವೆ. ಮತ್ತು ಇನ್ನೊಂದು ಎಂತ ಹೇಳಿದರೆ, ನಮ್ಮ ಹಣ ಅಲ್ಲಿ ಇಡೋದಂದರೆ ಡಿಜಿಟಲಿ ನನ್ನ ಹತ್ರ ಉಂಟು, ಆದರೆ ಫಿಸಿಕಲಿ ಹಣ ಗೌರ್ಮೆಂಟ್ ಹತ್ರ ಇರ್ತದೆ, ನಮ್ಮ ಹಣ. ಅಂತ 67 ಲಕ್ಷ ನೋಡಿ, 120 ಕೋಟಿ ಇದ್ದಾರೆ. 120 ಕೋಟಿಯಲ್ಲಿ ಒಂದು 50% 4 ವೀಲರ್ಸ್ ಖಂಡಿತ ಇರ್ತದೆ. 50% ಇಲ್ವಾ? ಒಂದು 60 ಕೋಟಿ ಗುಣಿಸು 200 ಎಷ್ಟಾಯ್ತು? 200 ರೂಪಾಯಿ ಲೆಕ್ಕದಲ್ಲಿ. ಅವ್ರು ಹೇಳಿದಾಗ ಗಲ್ಫ್ ಕಂಟ್ರಿಯಲ್ಲಿ ಅಲ್ಲಿ ಇಲ್ಲೆಲ್ಲ ಅದು ಇಲ್ಲ, ಅದು ನನ್ಗೆ ಕಾಣ್ತದೆ ಅಂಥದ್ದು ಮಾಡ್ಬೇಕಂತಲ್ಲ, ಈ ಬ್ಯಾಂಕಿನವರದ್ದು ಕೆಲಸ. ಇನ್ನೊಂದು ಬಹುಶಃ ಹೊಡೆತ ಬೀಳುವುದು, ಕೆಲವರು ಒಂದೇ ಟೋಲಲ್ಲಿ ಸುಮಾರು 5-6 ಸಲ ಬೆಳಿಗ್ಗೆಯಿಂದ ಸಂತನಕ ವ್ಯಾಪಾರಕ್ಕಾಗಿ ಬರ್ತಾರೆ. ಬಹುಶಃ ಅಂಥವರಿಗೆ ಇನ್ನು ಪ್ರತಿ ಸಲ ಕೂಡ ಇದು ಒಂದು ಹೊರೆ ಬೀಳುವಂಥ ಸಾಧ್ಯತೆ ಕೂಡ ಉಂಟು. ಎಸ್, ನೀವು ನಿಮ್ಮ ವಾಹನವನ್ನು ಅಂದರೆ ಕಾರನ್ನು ಅಥವಾ ಜೀಪ್ ಯಾವುದೇ ಒಂದು ವಾಹನವನ್ನು 4 ಚಕ್ರಗಳ ಅಥವಾ ಅದಕ್ಕಿಂತ ಜಾಸ್ತಿ ಚಕ್ರಗಳ ವಾಹನವನ್ನು
ಟೋಲ್ ಗೇಟ್ ಮೂಲಕ ತೆಗೆದುಕೊಂಡು ಹೋಗ್ತೀರಂತಾದರೆ ಅಲ್ಲಿ ನೀವು ಇನ್ನು ಕ್ಯಾಶ್ ಪೇಮೆಂಟ್ ಮಾಡುವಂಥದ್ದು ನಿಂತು ಹೋಗುತ್ತೆ. ಅಲ್ಲಿ ನಿಮ್ಮ ವಾಹನಕ್ಕೆ ಅಂಟಿಸಿರುವಂಥ ಒಂದು ಸ್ಟಿಕ್ಕರ್ ಅದಕ್ಕೆ ಫಾಸ್ಟ್ಯಾಗ್ ಅಂತ ಇರುತ್ತವೆ, ಅದರಿಂದ ನಿಮ್ಮ ಏನು ಅಕೌಂಟಿಂದ ಹಣ ಡಿಡಕ್ಟ್ ಆಗೋಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಮಿನಿಮಮ್ ಬ್ಯಾಲೆನ್ಸ್ ಒಂದು 200 ಇರಬೇಕು ಅಂತ ಇಲ್ಲಿ ತನಕ ಬಂದಿರುವಂಥ ಒಂದು ಅಂದಾಜು ಮಾಹಿತಿ, ಆ ಬಗ್ಗೆ ಕರೆಕ್ಟಾಗಿ ನೋಟಿಫಿಕೇಶನ್ ಬಹುಶಃ ಇನ್ನು ಸರ್ಕಾರ ಅಥವಾ ಕೊಡಬೇಕಾಗತ್ತೆ ಸಂಬಂಧಪಟ್ಟವರು. ಆದರೆ ಇಡೀ ದೇಶದಲ್ಲಿ ಸುಮಾರು 525 ಟೋಲ್ಗಳಿದೆ. ಅದರಲ್ಲಿ 483 ಟೋಲನ್ನು ಈಗಲೇ ಫಾಸ್ಟ್ಯಾಗ್ ಮಾಡಲಾಗಿದೆ. ಅಂದರೆ ಡಿಸೆಂಬರ್ 1ರಿಂದ ಆ ಟೋಲ್ಗಳಲ್ಲಿ ನೀವು ಹೋಗ್ತೀರಂತಾದರೆ ಖಂಡಿತ ಕೂಡ ನಿಮ್ಮ ಅಕೌಂಟಿಂದ ನೇರವಾಗಿ ಹಣ ಡಿಡಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಆದರೆ ವಿಶೇಷ ಅಂತ ಹೇಳಿದರೆ ಇಲ್ಲಿ ತನಕ ಕೇವಲ 62 ಲಕ್ಷ ವಾಹನಗಳು ಮಾತ್ರ ಈ ಒಂದು ಫಾಸ್ಟ್ಯಾಗ್ ಸ್ಟಿಕ್ಕರನ್ನು ತಮ್ಮ ವಾಹನಗಳಿಗೆ ಅಂಟಿಸಿಕೊಂಡಿವೆ. ಸುಮಾರು ನರೇಶ್ ಕಿಣಿಯವರು ಹೇಳಿದ ಪ್ರಕಾರ 2 ಮನೆಗಳಿಗೆ 1 ಕಾರ್ ಇದೆ, ಕೆಲವು ಮನೆಗಳಲ್ಲಿ 2 ಕಾರ್ಗಳು ಇರುವಂಥದ್ದು ಇರುತ್ತೆ. ಹಾಗಾದರೆ ಕೋಟ್ಯಾಂತರ ವಾಹನಗಳು ಇರುವಂತಹ ಈ ಒಂದು ದೇಶದಲ್ಲಿ ಕೇವಲ 62 ಲಕ್ಷ ಮಾತ್ರ ಅದನ್ನು ಈಗ ಏನು ಅಪ್ಲೈ ಮಾಡಿದ್ದಾರೆ ಮತ್ತು ಪಡೆದುಕೊಂಡಿದ್ದಾರೆ ಅಂತಂದರೆ, ಹಾಗಾದರೆ ಇನ್ನೂ ಕೆಲವು ಕೋಟಿಗಳಷ್ಟು ವೆಹಿಕಲ್ಗಳು ಹಾಗೇ ಇದೆ. ಆ ವೆಹಿಕಲ್ಗಳಿಗೆ ಡಬ್ಬಲ್ ಇನ್ನು ಕಟ್ಟಬೇಕಾಗತ್ತೆ. 35 ರೂಪಾಯಿ ಇದ್ದರೆ ನೀವು 70 ರೂಪಾಯಿ ಕಟ್ಟಬೇಕಾಗತ್ತೆ. ಅದು ಕೂಡ ಡಿಸೆಂಬರ್ 1ರಿಂದ. ಅದಕ್ಕೆ ಒಂದು ಪ್ರತ್ಯೇಕ ಲೈನ್ ಇರುತ್ತೆ ಫಾಸ್ಟ್ಯಾಗ್ ಇರದಂತಹ ವಾಹನಗಳಿಗೋಸ್ಕರ. ಸೊ ಸಮಸ್ಯೆ ಇದೆ, ಅದನ್ನು ಹೇಗೆ ಪರಿಹರಿಸುವುದು ಅಂತ ಇನ್ನು ಬಹುಶಃ ಬರೋದನ್ನು ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಆಗಿದ್ದರೆ ಇದು ನೀವಾಗಲೇ ಹೇಳಿದ್ರಿ ಪ್ರಾಪರ್ಟಿ ಕಾರ್ಡ್ಗಿಂತ ದೊಡ್ಡ ಪ್ರಾಬ್ಲಮ್ ಅಂತೇಳಿ. ಅದೇ ಪ್ರಶ್ನೆ ಇರೋದು, ಈ ಬಗ್ಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ಸುಬ್ಬಣ್ಣ ಅವರಿದ್ದಾರೆ, ಪಡುಬಿದ್ರೆ ಠಾಣೆಯ ಸರ್ಕಲ್ ಸಬ್ ಇನ್ಸ್ಪೆಕ್ಟರ್ ಅವರು. ನಮಸ್ಕಾರ ಸುಬ್ಬಣ್ಣ ಅವರೇ. ಹಲೋ ಸರ್, ಪ್ರಶ್ನೆ ಇರೋದು ಈಗ ಈ ಫಾಸ್ಟ್ಯಾಗ್ ನಿಮ್ಮ ಏನು ಏರಿಯಾದಲ್ಲಿ ಬರ್ತದೆ ಅದಕ್ಕೆ ಏನು ಸಮಸ್ಯೆಗೆ ಏನಾದರೂ ಪರಿಹಾರ ಕಂಡು ಹಿಡಿಲಿಕ್ಕೆ ಏನಾದರೂ ಆಗ್ತಾ ಉಂಟಾ? ನಾನು ಪಡುಬಿದ್ರೆ ಮಾತಾಡೋದು. ಹೇಳಿ. ಈ ಟೋಲ್ ಗೇಟ್ ಅಲ್ಲಿ ಇದ್ರ ಬಗ್ಗೆ ನಾವು ಸ್ವಲ್ಪ ಲ್ಯಾಂಗ್ವೇಜ್ ವ್ಯತ್ಯಾಸ ಉಂಟು, ಲ್ಯಾಂಗ್ವೇಜ್ ಅಲ್ಲಿ ವ್ಯತ್ಯಾಸ ಉಂಟು, ಸ್ವಲ್ಪ ದುಡುಗುತನೆಲ್ಲ ಉಂಟು. ಅದ್ರ ಬಗ್ಗೆ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೇವೆ. ಅವ್ರು ಕೆಲವರಿಗೆಲ್ಲ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೆ, ಸ್ವಲ್ಪ ಇದು ಮಾಡ್ತಾರೆ, ಹೊರಟುತನ ಎಲ್ಲ ಉಂಟು. ಅದ್ರ ಬಗ್ಗೆ ನಾವು ಈಗಾಗಲೇ ಆಕ್ಷನ್ ತಗೊಂಡಿದ್ದೇವೆ ಅದ್ರ ಬಗ್ಗೆ. ಮತ್ತೆ ಅದೇ ಯಾರು ಈಗ ಒಂದು ಅನ್ಎಜುಕೇಟೆಡ್ ಯಾರು ಬಂದ್ರೆ, ಪಾಪದವ್ರು ಬಂದ್ರು ಸಹ ಅವ್ರಿಗೆ ಸಹ ಏನಾದ್ರು ಟೋಲ್ ಕತ್ತಲೆ ಆಚೆ ಹೋದಾಗ ಅವರು ಸ್ವಲ್ಪ ಒಟ್ಟಾಗಿ ಜೋರ್ ಮಾಡುವಂತ ಅದ್ರ ಬಗ್ಗೆ ನಾವು ಈಗ ಇವಾಗಲೇ ಕ್ರಮ ಕೈಗೊಂಡಿದ್ದೇವೆ. ಇನ್ನು ಮುಂದೆ ಆಗ್ತಾ ಆಗ್ತಿದ್ದಾಗಿ ಆಲ್ರೆಡಿ ಈಗ ಫಾಸ್ಟ್ ಟ್ಯಾಗ್ ಸ್ಟಾರ್ಟ್ ಆಗ್ತದೆ 1ನೇ ತಾರೀಕಿನ, ಅವಾಗ ಸರಿ ಹೋಗ್ತಾರೆ. ಸರ್ ನಮಸ್ಕಾರ, ನರೇಶ್ ಕಿಣಿ. ನಿನ್ನೆ ನೀವು ಅಲ್ಲಿ ಆ ಸ್ಥಳಕ್ಕೆ ತುರ್ತಾಗಿ ಬಂದು ಇದ್ರ ಬಗ್ಗೆ ಕ್ರಮ ತಗೊಂಡಿದ್ದೇವೆ ನಾವು, ಕ್ರಮ ತಗೊಂಡಿದ್ದೇವೆ. ನಿನ್ನೆ ಒಬ್ಬರಿಗೆ ಆಗಿದೆ, ಗಣೇಶ್ ಜಾತ್ರೆ ಆಯ್ತು, ಅದ್ರ ಬಗ್ಗೆ ನಾವು ಠಾಣೆ ಕಚೇರಿಗೆ ಜೋರ್ ಮಾಡಿಸಿ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದೇವೆ. ಹಾಗೆ ಆಗ್ಬಾರ್ದು, ಅದು ಇನ್ನು ಮುಂದೆ ಸಹ ಆಗದಾಗಿ ಒಂದು ಅದೇ ವಿದ್ಯಾವಂತರಿಗೆ ಆದಾಗ ಪ್ರತಿಭಟಿಸ್ತಾರೆ, ಪಾಪದವರಿಗೆ ಆದಾಗ ಅವರಿಗೆ ಕಷ್ಟದ ಇದಾಗ್ತಾರಲ್ಲ, ಅದಕ್ಕಾಗಿ ಅವರಿಗೆ ವಾರ್ನಿಂಗ್ ಎಲ್ಲ ಮಾಡಿದ್ದೇವೆ. ಇನ್ನು ಮುಂದಕ್ಕೆ ಆತರ ಆಗುದಿಲ್ಲ. ಹೌದು ಸರ್. ನಾನು ನರೇಶ್ ಕಿಣಿ ಒಂದು ಭರವಸೆನವ್ರು ಕೊಟ್ಟರು. ಅದೊಂದು ಅಲ್ಲ, ಅವ್ರು ಏನು ಹೇಳಿದ್ರಂದ್ರೆ ಇವತ್ತು ಬೆಳಿಗ್ಗೆ ಕೂಡ ಅವ್ರು ಕಾಲ್ ಮಾಡಿ ಹೇಳಿದ್ರು, ಆಗ ನಾನು ನಿಮ್ಗೆ ಒಂದು ಇದ್ರಲ್ಲಿ ನಾವು ಮಾತಾಡ್ಬೇಕು ನೀವು ಅಂತ ಹೇಳಿದೆವು. ಅವ್ರು ಏನ್ ಮಾಡಿದ್ರು, ಆ ಗೂಂಡಾಗಿರಿ ಯಾರೆಲ್ಲ ಮಾಡಿದ್ದಾರೆ ಆ CCTVಯಲ್ಲಿ ಎಲ್ಲೋ ನೋಡಿ ಅವರನ್ನು ಠಾಣೆಗೆ ಕರೆಸಿ ಜೋರು ಮಾಡಿದ್ದಾರೆ. ಅದನ್ನು ವಾಪಸ್ ಅವರು ಇಲ್ಲಿ ಹೇಳಿದ್ರು, ಒತ್ತಾಗಿ ಹೇಳಿದ್ರು. ಹಾಗಾಗಿ ಒಂದು ಸಾರ್ವಜನಿಕರಿಗೆ ಸ್ವಲ್ಪ ಇನ್ನು ಹೆದರ್ಬೇಕಂತ ಇಲ್ಲ ಈ ಟೋಲ್ ಗೇಟ್ ಅಲ್ಲಿ ಜೋರ್ ಮಾಡಿದ್ರೆ ಅಂತ ಹೇಳಿ. ಈಗ ಇನ್ನು ಏನಾಗ್ಬೇಕು, ಪೊಲೀಸರ ಒಂದು ಯಾವುದು ಒಂದು ನಮ್ಗೆ ರಕ್ಷಣೆ ಇದೆ ಅಂತ ಆದ್ರೆ, ಇಲ್ಲ ಅವನು ಹೊಡೆದ ಅಲ್ಲ ಕಾರ್ ಅಲ್ಲಾಡಿಸಿದ ಅಂತೆಲ್ಲ ಆದ್ರೆ, ಈಗ ಏನಂದ್ರೆ ಸಿಸ್ಟಮ್ ಹೇಗೆ ಸರಿ ಮಾಡುವ ಅಂತ ಹೇಳಿ ನಾವಂದ್ರೆ ಮಾತಾಡುವಾಗ ಅದು ಆ ಸಿಸ್ಟಮ್ ನಾವು ಅಲ್ಲಿ ನೋಡಿದೆವು. ಸುಧಾಕರ್ ನಾಯಕ್, ನಿಮ್ಮ ಹತ್ರ ಏನಾದರೂ ಐಡಿಯಾ ಉಂಟಾ ಯಾವ ರೀತಿಯಲ್ಲಿ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ? ಅಂದ್ರೆ ರೀಚಾರ್ಜ್ ಅಲ್ಲಿ ಪ್ರತಿ ಟೋಲ್ ಅಲ್ಲಿ ಇಡಬೇಕಾಗ್ತದೆ. ಯಾಕಂದ್ರೆ ವೆಹಿಕಲ್ ಬಂದು ಎದುರು ಆದ್ರೆ ರೀಚಾರ್ಜ್ ಇಲ್ಲದಿದ್ರೆ ಆ ಟೋಲ್ ಗೇಟ್ ಓಪನ್ ಆಗೋದಿಲ್ಲ. ಅವಾಗ ಕಂಟಿನ್ಯೂಸ್ ವೆಹಿಕಲ್ ಬ್ಲಾಕ್ ಆಗ್ತದೆ. ಟೋಲ್ ಗೇಟ್ ಓಪನ್ ಆಗ್ಲಿಲ್ಲ ಅಂದ್ರೆ ಒಂದು ವೆಹಿಕಲ್ ಇದು ಆಗದಿದ್ರೆ ಅಲ್ಲಿ ಹಿಂದೆ ಇದ್ದಂತ ಎಲ್ಲಾ ವೆಹಿಕಲ್ ಗಳದ್ದು ಬ್ಲಾಕ್ ಅಂದ್ರೆ ಸಮಸ್ಯೆ ಮುಂಚಿದಾಗ ಕಂಟಿನ್ಯೂ ಆಗುತ್ತೆ. ಹೌದು. ಅವಾಗ ಅಲ್ಲಿಗೆ ಚಾರ್ಜಿಂಗ್ ಮಾಡ್ಲಿಕ್ಕೆ ದೂರದಿಂದ ಬಂದವರಿಗೆ, ಕೆಲವರಿಗೆ ಡ್ರೈವರ್ಸ್ಗಳಿಗೆ ಚಾರ್ಜಿಂಗ್ ಸಿಸ್ಟಮ್ ಗೊತ್ತಿಲ್ಲದಿದ್ರೆ ತುಂಬಾ ಕಷ್ಟ ಆಗ್ತದೆ. ಅವಾಗ ಅಲ್ಲಿ ಕ್ಯಾಶ್ ಕೊಟ್ಟು ಕೊಂಡೋಗುವಂಥದ್ದು ಒಂದು ಇದ್ರೆ ಅವರಿಗೆ ಎಲ್ರಿಗೂ ಸಹ ಉಪಯೋಗ. ಈಗಲೇ ಜನ ಬಹುಶಃ 35 ರೂಪಾಯಿ ಅಂತ ಹೇಳುವಾಗ ಬೊಬ್ಬೆ ಹೊಡಿತಾರೆ, ಇನ್ನು 70 ಕಟ್ ಕೊಡ್ಬೇಕು ಅಂದ್ರೆ ಅಲ್ಲಿ ಗಲಾಟೆ ಇನ್ನು ಸ್ವಲ್ಪ ಡಿಫ್ರೆಂಟ್ ಗಲಾಟೆ ಸ್ಟಾರ್ಟ್ ಆಗ್ತದೆ. ಪೊಲೀಸ್ನವರಿಗೆ ಕೆಲಸ ಜಾಸ್ತಿ ಆಗ್ತದೆ. ಹಾಗೆ ಅಂದ್ರೆ ಅವರು ಸುಧಾಕರ್ ನಾಯ್ಕ ಅವ್ರು ಏನು ಹೇಳುದಂದ್ರೆ 2 ವ್ಯವಸ್ಥೆ ಮಾಡ್ಬೋದು. ಒಂದು ಏನಂದ್ರೆ
ಅವರೇನು ಆ ಗಲ್ಫ್ ಕಂಟ್ರಿಗಳಲ್ಲಿ ಮತ್ತೆ ಹೊರಗಡೆ ಹೊರ ದೇಶಗಳಲ್ಲಿ ಹೇಗೆ ಉಂಟು ಹೇಳಿದ್ರೆ ಕಡ್ಡಾಯ ಮಾಡಿದ ಮೇಲೆ ಮೈನಸ್ ಅಕೌಂಟ್ ತೋರಿಸ್ತದೆ. ಒಂದು ಸಲ ನೀವು ಚಾರ್ಜ್ ಮಾಡಿದ ಕೂಡಲೇ ಮಿನಿಮಮ್ ಅಮೌಂಟ್ ಅಂತ ಇಡಬಾರ್ದು. ಯಾಕಂದ್ರೆ ಆ 200 ರೂಪಾಯಿ 150 ರೂಪಾಯಿ ಇಟ್ಟು ನಾವು ವರ್ಷಗಟ್ಟಲೆ ಹೋಗೋದಿದ್ರೆ ಮತ್ತೆ ಅದರ ವ್ಯಾಲಿಡಿಟಿ ಮುಗೀತದೆ. ಹೇಗೋ ಅದನ್ನು ಯೂಸ್ ಮಾಡ್ಲಿಕ್ಕಿಲ್ಲ, ರಿನ್ಯೂವಲ್ ಮಾಡ್ಲಿಕ್ಕೆ ವಾಪಸ್ 200. ಈಗ ನಮಗೆ ಟ್ರೇಡ್ ಲೈಸೆನ್ಸ್ ರಿನ್ಯೂವಲ್, ನಿಮ್ಮದು ಪ್ರಾಪರ್ಟಿ ಟ್ಯಾಕ್ಸ್, ಮತ್ತೆ ಹೇಗೂ ರೋಡ್ ಟ್ಯಾಕ್ಸ್ ಲೈಫ್ ಟೈಮ್ಗೆ ಕಟ್ತಾನೆ ಯಾರು, ನಮ್ಮ ಡೊಮೆಸ್ಟಿಕ್ ವೆಹಿಕಲ್ ಅಲ್ವಾ. ಆಗ ಅವನಿಗೆ ಅಲ್ಲೇ ಫಾಸ್ಟ್ ಟ್ಯಾಗ್ ಹಾಕಿಯೇ ಬರ್ತದೆ ಅದು. ಈಗ ನೀವು ಆ ಕಮರ್ಷಿಯಲ್ ವೆಹಿಕಲ್ ಎಂಬುದನ್ನು ನೀವು ಒಂದು ಹೇಳಿದ್ರಿ, ಅದಕ್ಕೆ ನನ್ನ ಒಂದು ಅಭಿಪ್ರಾಯ ಏನಂದ್ರೆ, ಈಗ ಈ ನಮ್ಮ ಸಾಮಾನ್ಯ ಅಂದ್ರೆ ಡೊಮೆಸ್ಟಿಕ್ ಏನ್ ಹೇಳ್ತೇವೆ, ವ್ಯಾಪಾರಕ್ಕೋಸ್ಕರ ಅಲ್ಲ, ಒಂದು ಟ್ರಾವೆಲ್ಗೋಸ್ಕರ ಇಲ್ಲ, ನಮ್ಮದೇ ವೈಟ್ ಬೋರ್ಡ್ಗಳು ಏನು ಮೂವ್ ಆಗ್ತವೆ, ಅವರು ಆಲ್ರೆಡಿ ರೋಡ್ ಟ್ಯಾಕ್ಸ್, ಲೈಫ್ ಟೈಮ್ ರೋಡ್ ಟ್ಯಾಕ್ಸ್ ಅನ್ನು ಕಟ್ಟಿರ್ತಾರೆ, ಕರೆಕ್ಟ್ ಅಲ್ಲ. ಅದರ ಮೇಲೆ ವಾಪಸ್ ಸುಂಕ ಅಂತ ಒಂದು ಇರದಿದ್ರೆ ಈ ದೇಶದಲ್ಲಿ ಒಂದು ಸ್ವಲ್ಪ ಎಲ್ಲರಿಗೆ ನ್ಯಾಯ ಸಿಕ್ಕಿದಾಗೆ ಆಗ್ತದೆ ಅಂತ ನಂಗೆ ಕಾಣ್ತದೆ. ಈ ಕಮರ್ಷಿಯಲ್ ವೆಹಿಕಲ್ಸ್, ಈಗ ಹೆವಿ ವೆಹಿಕಲ್ಸ್ ಉಂಟು, ರೋಡ್ಗಳು ಹಾಳಾಗುವುದೇ ಈಗ ಓವರ್ಲೋಡ್ ಏನೋ ಅದೆಲ್ಲ ಕಂಟ್ರೋಲ್ ಅಲ್ಲಿ ಬಂದಿದೆ. ಈ ಹೆವಿ ವೆಹಿಕಲ್ಸ್ ಹೋಗುವಾಗಲೇ ಈ ನಮ್ಮ ರೋಡ್ಗಳೆಲ್ಲ ಹಾಳಾಗೋದು, ಗೊತ್ತಾಯ್ತಲ್ಲ. ಆವಾಗ ಅವರಿಗೆ ಮಾತ್ರ ಒಂದು ಟೋಲ್ ಅನ್ನು ಕಟ್ಟಲಿಕ್ಕೆ, ಯಾಕಂದ್ರೆ ಅವರು ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟುದಿಲ್ಲ. ಕಮರ್ಷಿಯಲ್ ವೆಹಿಕಲ್ಸ್ಗೆ ಎವ್ರಿ ಇಯರ್ ಅವರು ಅದನ್ನು ರಿನ್ಯೂ ಮಾಡ್ತಾರೆ. ಅಲ್ಲ, ಪಾಪದ್ದು ನಮ್ಮ ಟ್ಯಾಕ್ಸಿ ಡ್ರೈವರ್ಗಳಿಗೆ ತುಂಬಾ ಕಷ್ಟ ಆಗ್ತದೆ. ಆದ್ರೆ ಇದು ಇನ್ನೂ ಸಹ ಕಷ್ಟ ಎಲ್ಲರಿಗೂ ಸಹ. ಆ ಕಷ್ಟಪಡುವ ಒಂದು ಪರ್ಸೆಂಟೇಜ್ ಉಂಟಲ್ಲ, ಜಾಸ್ತಿ ಆಗ್ತದೆ. ಹಾಗಾದ್ರೆ ಬ್ಯಾಂಕಿನ ಅಕೌಂಟಿಗೆ ಈ ಫಾಸ್ಟ್ ಟ್ಯಾಗ್ ಇದು ಲಿಂಕ್ ಮಾಡೋದು ನಿಮ್ಮ ಪ್ರಕಾರ ಒಳ್ಳೇದಲ್ಲ ಅಂತ ಹೇಳ್ತೀರಾ? ಅಲ್ಲ, ಅವರು ನಮ್ಮ NHA ಇದು ಮ್ಯಾನೇಜರ್ ಅವರು ಹೇಳಿದ್ರು, ಅವ್ರು ಮಾತಾಡ್ತಾನೆ ಅಂತ ಹೇಳಿದ್ರು, ಹೆವಿ ಶೆಡ್ಯೂಲ್ ಉಂಟು ಅವ್ರದ್ದು ಅಂತ ಹೇಳಿದ್ರು. ಅವರು ಏನು ಹೇಳ್ತಾರೆ, ನೀವು ಬ್ಯಾಂಕ್ ಅಕೌಂಟಿಗೆ ಅದನ್ನು ಲಿಂಕ್ ಮಾಡಿ ಅಂತ ಹೇಳ್ತಾರೆ. ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಿದ್ರೆ ಸ್ಮಾರ್ಟ್ ಫೋನಲ್ಲಿ ನೀವು ರೀಚಾರ್ಜ್ ಮಾಡ್ಬೋದು ಅಂತ ಹೇಳಿ. ಈಗ ಅಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಎಣಿಸಿ, ಇಲ್ಲ ಒಬ್ಬ ಡ್ರೈವರ್ 3 ಗಂಟೆ ರಾತ್ರಿ ಒಂದು ಟೋಲ್ ಹತ್ರ ಮುಟ್ತಾನೆ, ಅದರಲ್ಲಿ ಚಾರ್ಜ್ ಇಲ್ಲ, ಅವನು ಡಬಲ್ ಕೊಟ್ಟೇ ಹೋಗ್ಬೇಕಾ ಅಂತ ಒಂದು ಪರಿಸ್ಥಿತಿ ಯಾಕೆ ತರಬೇಕು ನಮ್ಮ ಭಾರತ ದೇಶದ ಪ್ರಜೆಗಳಿಗೆ? ಪ್ಲಸ್ ಇನ್ನು ಇರುವಂತ 5 ದಿನಗಳಲ್ಲಿ ನನ್ನ ಪ್ರಕಾರ ಏನು ಕೋಟಿಗಟ್ಟಲೆ ಜನ, ಅಂದ್ರೆ ಐ ಮೀನ್ 4-5-6 ಕೋಟಿ ಆದ್ರೆ ಪರವಾಗಿಲ್ಲ, ಎಷ್ಟೋ ಜನ ಇನ್ನು ವೆಹಿಕಲ್ಗೆ ಹಾಕಿಲ್ಲ. ಅದು ಹೌದು, ಆ ಫಾಸ್ಟ್ ಟ್ಯಾಗ್ ಮಾಡಿಸ್ಬೇಕು. ಅವರಿಗೆ ಸ್ವಲ್ಪ ಸಮಯಾವಕಾಶ, ಮತ್ತೆ ಈ ಟ್ರಯಲ್ ಬೇಸಿಸ್ ಅಲ್ಲಿ ಮಾಡೋದು, ಮತ್ತೆ ರೀಚಾರ್ಜ್ ಮಾಡಲಿಕ್ಕೆ ಪ್ರತಿಯೊಂದು ಟೋಲ್ ಗೇಟ್ ಅಲ್ಲಿ ಆ ಬ್ಯಾಂಕ್ನವರು ನೋಡಿ 200 ರೂಪಾಯಿ ತಗೊಳ್ತಾರೆ ಮಿನಿಮಮ್ ವ್ಯಾಲ್ಯೂ ತಗೊಳ್ಳಿ. ಆದರೆ ಅದು ಆಪರೇಟಿಂಗ್ ಕಾಸ್ಟ್ ಅಂತ ಏನೋ ಇರ್ಬೋದು. ಆದರೆ ಅವರು ಅದನ್ನು ಕೆಲಸ ಮಾಡಬೇಕಲ್ಲ. AC ಆಫೀಸಲ್ಲಿ ಕೂತ್ಕೊಂಡು ನಾವು ಟ್ರಾನ್ಸ್ಫರ್ ಮಾಡಿ 200 ರೂಪಾಯಿ ಇಡಬಾರ್ದು. ಅವರ ಪ್ರತಿಯೊಂದು ಟೋಲ್ ಗೇಟ್ ಅಲ್ಲಿ ಒಂದೊಂದು ಬ್ಯಾಂಕಿನವರಿಗೆ ಕೊಡ್ಬೇಕು. ಯಾಕಂದ್ರೆ ನಾವು ಲಿಸ್ಟ್ ನೋಡಿದ್ರೆ ಉದಯವಾಣಿಯಲ್ಲಿ ಬಂದದ್ದು 2 ಏನೋ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇದೆ, ಅದರಲ್ಲಿ ಒಂದು ಸಿಂಡಿಕೇಟ್ ಬ್ಯಾಂಕ್, ಒಂದು SBI ಆಯ್ತು. ಉಳಿದದೆಲ್ಲ ಪ್ರೈವೇಟ್ ಬ್ಯಾಂಕ್ಗಳು. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿಲ್ಲ. ಪ್ರೈವೇಟ್ ಬ್ಯಾಂಕಿಗೆ ಎಷ್ಟು ಜನ ಅಲ್ಲಿ ನಾವು ಹೋಗ್ತೇವೆ? ಯಾಕಂದ್ರೆ ಈಗ ಇದು ಮಾಡಿದ್ರೆ ಪ್ರೈವೇಟ್ ಬ್ಯಾಂಕಿಂದಲೇ, ಈಗ ನಮ್ಮ ಕಾರಿಗೆ ಆಕ್ಸಿಸ್ ನಾನು ಕೇಳಲೇ ಇಲ್ಲ, ಅವರು ಆಕ್ಸಿಸ್ ಬ್ಯಾಂಕ್ ಇದು ಹಾಕಿ ಕೊಟ್ಟಿದ್ದಾರೆ. ನನ್ನ ಹತ್ರ ಆಕ್ಸಿಸ್ ಬ್ಯಾಂಕ್ ಅಲ್ಲಿ SBI ಅಕೌಂಟೇ ಇಲ್ಲ. ಈಗ ನೀವು ನೆಕ್ಸ್ಟ್ ನಿಮ್ಗೆ ಏನು ನಿಮ್ಮ ಗೊತ್ತಿಲ್ಲ, ನನಗೆ ಕ್ಲಾರಿಟಿ ಇಲ್ಲ. ಕರೆಕ್ಟ್. ಸೊ ತುಂಬಾ ಪ್ರಶ್ನೆಗಳು ಹಾಗೆ ಬಾಕಿ ಉಳಿತಾ ಇದೆ. ಅಂತಿಮವಾಗಿ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀನಿ ನರೇಶ್? ಹೌದು ನೋಡಿ, ತುರ್ತಾಗಿ ಏನು ಮಾಡ್ಬೇಕಂದ್ರೆ ಜನಸಾಮಾನ್ಯರಿಗೆ ಕಷ್ಟ ಆಗದಾಗೆ ಈ ನಮ್ಮ ಜನಪ್ರತಿನಿಧಿಗಳು ದಯಮಾಡಿ ಒಟ್ಟು ಸೇರಿ ಟೋಲ್ ರದ್ದು ಮಾಡೋದಲ್ಲ, ಅಲ್ಲ ಫಾಸ್ಟ್ ಟ್ಯಾಗ್ ಅನ್ನು ರದ್ದು ಮಾಡೋದಲ್ಲ, ಸದ್ಯಕ್ಕೆ ಒಂದು ತಿಂಗಳು 2 ತಿಂಗಳು ಒಂದು ಸಮಯಾವಕಾಶ ಕೊಡಿ. ಮತ್ತೆ ಅಲ್ಲಿ ಪ್ರತಿಯೊಂದು ಟೋಲ್ ಗೇಟಲ್ಲಿ ರೀಚಾರ್ಜ್ ಮಾಡಲಿಕ್ಕೆ ಒಂದು ಫೆಸಿಲಿಟಿ ಕೊಡಿ. ಯಾಕೆ ಸುಮ್ಮನೆ ಡಬಲ್ ಸುಂಕ ತಗೊಳ್ಳೋದು? ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿರ್ತಾರ, ಇಲ್ಲ ಟ್ಯಾಕ್ಸ್ ಕಟ್ಟಿರ್ತಾರೋ ಅದರ ಮೇಲೆ ವಾಪಸ್ ಸುಂಕ, ಅನ್ನೆಸರಿ ಪೆನಾಲ್ಟಿ ಕೊಟ್ಟಾಗೆ ಆಗ್ತದೆ. ದಯಮಾಡಿ ನಾನೊಂದು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದೇನೆಂದರೆ ಇದರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿ. ಯಾಕಂದರೆ VIP ಸ್ಪೆಷಲ್ ಲೇನ್ ಉಂಟು, ಅವರು ಸ್ಟ್ರೈಟ್ ಹೋಗ್ತಾರೆ, ಈ ಕಷ್ಟ ಅವರಿಗೆ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಕೊನೆಯದಾಗಿ ಜನರಿಗೆ ಏನಾದ್ರು ಹೇಳಲಿಕ್ಕಿದೆಯಾ? ಜನರು ಇದನ್ನು ಸರಿ ಮಾಡಿಕೊಂಡು ಹೋಗಬೇಕಾದ್ರೆ ತುಂಬ ಕಷ್ಟ ಆಗ್ತದೆ, ಆದರೆ ಅದನ್ನು ಮಾಡಿಕೊಂಡು ಹೋಗಬೇಕು ಎಲ್ಲರೂ ಸಹ. ಕರೆಕ್ಟ್. ಸೊ ವಿದೇಶಗಳಲ್ಲಿ ಅಷ್ಟು ಬಹುಶಃ ಆರಾಮ್ಸೆ ಆಗ್ತದೆ. ಇಲ್ಲಿ ಅಂದರೆ ಜನರು ಸ್ವಲ್ಪ ಇನ್ನೂ ಎಜುಕೇಟೆಡ್ ಜಾಸ್ತಿ ಆಗಬೇಕಾಗ್ತದೆ ಈ ವಿಷಯದಲ್ಲೆಲ್ಲ. ಅಲ್ಲಿದ್ದಾಗ ಇಲ್ಲಿ ಆಗೋದಿಲ್ಲ, ಸ್ವಲ್ಪ ಕಾಲಾವಕಾಶ ಬೇಕು. ಅದು ಗೌರ್ಮೆಂಟ್ ನಾವು ಸ್ವಲ್ಪ ಅದನ್ನು ಆಲೋಚನೆ ಮಾಡಿ ಅದನ್ನು ಹೇಗೆ ಮಾಡಬೇಕು, ಇಲ್ಲದ್ರಲ್ಲಿ ಪ್ರತಿದಿನ ಗಲಾಟೆ ಆಗಲಿಕ್ಕೆ ಚಾನ್ಸಸ್ ಉಂಟು. ಕರೆಕ್ಟ್. ಸೊ ಇಲ್ಲಿ ವೀಕ್ಷಕ ಇರುವಂಥ ಪ್ರಶ್ನೆ ಅದೇ, ಡಿಸೆಂಬರ್ 1ರಿಂದ ಫಾಸ್ಟ್ ಟ್ಯಾಗ್ ಮೂಲಕ ಏನು ನೀವು ನಿಮ್ಮ ವಾಹನಗಳನ್ನು ಟೋಲ್ ಮೂಲಕ
ಪಾಸ್ ಮಾಡುವಾಗ ಅಫ್ಕೋರ್ಸ್ ಅದು ಸುಲಭ. ಹಣವನ್ನು ಕೊಡುವುದು, ಏನು ರಶೀದಿ ಅಥವಾ ಟಿಕೆಟ್ ತೆಗೆದುಕೊಳ್ಳುವುದು ಅಥವಾ ಕೂಪನ್ ತೆಗೆದುಕೊಳ್ಳುವುದಕ್ಕಿಂತ ಇದು ನಿಜಕ್ಕೂ ಆರಾಮ್ಸೆ, ಅಂದರೆ ಒಂದು ರೀತಿಯಲ್ಲಿ ನಿಲ್ಲಬೇಕಾಗಿಲ್ಲ ಎನ್ನುವಂಥರ ಮಟ್ಟಿಗೆ ಇದು ನಿಮ್ಮ ವಾಹನ ಆ ಗೇಟಿಂದ ಪಾಸ್ ಆಗೋಗ್ಲೇ ನಿಮ್ಮ ಸ್ಟಿಕ್ಕರ್ ಮೂಲಕ ಅದು ಸ್ಕ್ಯಾನ್ ಹಾಕಿಕೊಂಡು ಹಣ ಇಮಿಡಿಯೇಟ್ ಡಿಡಕ್ಟ್ ಆಗುತ್ತೆ ಮತ್ತು ನಿಮ್ಗೆ ಎಷ್ಟು ಡಿಡಕ್ಟ್ ಆಗಿದೆ ಅಂತೇಳಿ ಕೂಡ ನಿಮ್ಗೆ SMS ಕೂಡ ಬರ್ತದೆ ಅಥವಾ ಮೆಸೇಜ್ ಬರುತ್ತೆ. ಸೊ ಅಲ್ಲಿ ತನಕ ಇದು ಓಕೆ. ಆದರೆ ಒಂದು ವೇಳೆ ರೀಚಾರ್ಜ್ ವಿಚಾರ ಇರಬಹುದು ಅಥವಾ ಫಾಸ್ಟಾಗಿ ಯಾರು ಸ್ಟಿಕ್ಕರ್ ಇನ್ನು ತೆಗೆದುಕೊಂಡಿಲ್ಲ ಅವರಿಗೆ ನೆಕ್ಸ್ಟ್ ಏನು ಎನ್ನುವಂಥ ವಿಚಾರ ಇರ್ಬೋದು. ಸಡನ್ ಆಗಿ ಡಿಸೆಂಬರ್ 1ರಿಂದ ಡಬಲ್ ಕೊಡಬೇಕು ಅಂದರೆ ಏನು, ನೀವು ಫಾಸ್ಟ್ ಆಗಿಲ್ಲ ಆದರೆ ಇನ್ನೊಂದು ಲೈನಲ್ಲಿ ಬನ್ನಿ, ಅಲ್ಲಿ ನೀವು 35 ರೂಪಾಯಿ ಇದ್ದ ಕಡೆ 70 ಕೊಡಬೇಕು ಅಂತ ಹೇಳೋದಿರಬಹುದು. ನಂತರ ಒಂದು ವೇಳೆ ಆತನ ಬಳಿ 200ಕ್ಕಿಂತ ಕಡಿಮೆ ಆಯಿತು, ಸಡನ್ ಆಗಿ ಆತ ಎಲ್ಲಿ ಹೋಗೋದು, ರಾತ್ರಿ ಇರ್ಬೋದು ಅಥವಾ ಬೇರೆ ಸಂದರ್ಭ ಇರ್ಬೋದು, ಏನು ಮಾಡುವುದು? ಸೊ ಒಂದು ವೇಳೆ ಆತನ ಗೇಟ್ ಓಪನ್ ಆಗಲಿಲ್ಲ ಅಂದರೆ 200 ರೂಪಾಯಿಂದ ಕಡಿಮೆ ಆದರೆ ಅಫ್ಕೋರ್ಸ್ ಅದು ಓಪನೇ ಆಗೋದಿಲ್ಲ. ಹಾಗೆ ಹಿಂದಿರುವಂಥ ವಾಹನ ಏನು ತಪ್ಪು ಮಾಡದಿರುವಂಥ ಪ್ರಯಾಣಿಕರು ಅಥವಾ ಏನು ಡ್ರೈವರ್ಸ್ಗಳಿರ್ಬೋದು, ಮಾಲೀಕರಿರ್ಬೋದು, ಅವರು ಕೂಡ ಏನೋ ನಿಮಿಷಗಟ್ಟಲೆ ಅಥವಾ ಗಂಟೆಗಟ್ಟಲೆ ಅವರು ಕೂಡ ಅಲ್ಲಿ ಸ್ಟ್ರಕ್ ಆಗಬೇಕಾ? ಅವರಿಗೆ ಹಾಗಾದರೆ ಮುಂದಿನ ದಾರಿ ನೀವು? ಸೊ ಎಂಥ 10 ಹಲವು ಪ್ರಶ್ನೆಗಳು ಡಿಸೆಂಬರ್ 1ರ ತಾರೀಕಿನಂದು ಬೆಳಗಿನಿಂದಲೇ ಕಾಡಲಿಕ್ಕೆ ಸ್ಟಾರ್ಟ್ ಆಗಬಹುದು. ಇನ್ನಿರುವಂಥ 5 ದಿನಗಳಲ್ಲಿ ಬಹುಶಃ ಜನಪ್ರತಿನಿಧಿಗಳು, ಇದು ಕೇಂದ್ರ ಸರ್ಕಾರದ ಇದ್ದ ಕಾರಣ MP ಗಳು ಕೂಡ ಸೂಕ್ತವಾಗಿರುವಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಮತ್ತು ಪ್ಲಸ್ ಶಾಸಕರು ಕೂಡ ಈ ಬಗ್ಗೆ ಗಮನವನ್ನು ಹರಿಸುವ ಮೂಲಕ ಗಲಾಟೆ ಆಗದ ರೀತಿಯಲ್ಲಿ ತಡೆಯುವಂಥ ಕೆಲಸ. ಅವರ ಸಾಫ್ಟ್ವೇರ್ ಪ್ರಾಬ್ಲಮ್ ಅಂತ ಜನರನ್ನು ಅಲ್ಲಿ ಅಥವಾ ಗಾಡಿಗಳನ್ನು ಕ್ಯೂ ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಹಾಗಂತೇಳಿ ಒಬ್ಬ ಕರೆನ್ಸಿ ಹಾಕಲಿಲ್ಲ ಎಂದ ಕೂಡಲೇ ಬೇರೆಯವರು ಕೂಡ ಅನುಭವಿಸಬೇಕು ಅಂತೇನು ಇರುವುದಿಲ್ಲ. ಪ್ಲಸ್ ಬ್ಯಾಂಕಿಗೆ ಹೋಗುವುದು ಅಥವಾ ಕೆಲವರಿಗೆ ಲಿಂಕ್ ಕೊಡಿ ಅಂತ ಹೇಳ್ತಾರೆ. ಸೊ ಕೆಲವರಿಗೆ ಲಿಂಕ್ ಕೊಡಲಿಕ್ಕೆ ಹೆದರಿ ಆಗುತ್ತೆ ಅಂತ ಹೇಳಿದರೆ ಫಾಸ್ಟಾಗಿಂದ ಅವರ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಕೊಡಲಿಕ್ಕೆ ತುಂಬ ಜನ ಅದನಿಗೆ ಇಂಟರ್ನೆಟ್ಟಿನ ಇವತ್ತಿನ ದಿನಗಳಲ್ಲಿ ಅದು ಹ್ಯಾಕ್ ಆಗುವಂಥ ಸಾಧ್ಯತೆ ಇರುವಾಗ ಅದನ್ನು ಒಪ್ಪದೇ ಇರುವಂಥದ್ದು ಕೂಡ ಇರುತ್ತೆ. ಮತ್ತೊಂದು ನಿಮ್ಮ ವ್ಯಾಲೆಟನ್ನು NHIಗೆ ಲಿಂಕ್ ಕೊಡಿ ಎನ್ನುವಂಥದ್ದಿದೆ. ಸೊ 10 ಹಲವು ಕಾಂಪ್ಲಿಕೇಟೆಡ್ ಥಿಂಗ್ಸ್ ಕೂಡ ಇದೆ. ಕೆಲವರು ಪಾಪ ವೆಹಿಕಲ್ ತೆಗೆದುಕೊಂಡಿರ್ತಾರೆ, ಅವರು ಅಪರೂಪಕ್ಕೊಮ್ಮೆ ಟೋಲಿಂದ ಪಾಸ್ ಆಗಿರ್ತಾರೆ ಅಥವಾ ಪಾಸ್ ಆಗಬೇಕಾಗತ್ತೆ, ಅವರು ಕೂಡ ಈ 200 ರೂಪಾಯಿಯನ್ನು ಮೊದಲೇ ಅಲ್ಲಿ ಕಟ್ಟಬೇಕು. ಅಂಥ ಕೋಟ್ಯಾಂತರ ಜನರ 200 ರೂಪಾಯಿ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಅಮೌಂಟ್. ಬಹುಶಃ ಅದೆಲ್ಲ ಹಾಗಾದರೆ ಏನಾಗುತ್ತೆ? ಸೊ ಇದು ಏನು ಪ್ಲ್ಯಾನ್, ಏನು ಉದ್ದೇಶ? ನಿಜಕ್ಕೂ ಜನರಿಗೆ ಲಾಭನ ಅಥವಾ ಬರುವ ದಿನಗಳಲ್ಲಿ ಇದು ಮತ್ತಷ್ಟು ಕಿರಿಕಿರಿಯನ್ನು ಉಂಟು ಮಾಡುತ್ತಾ? ಅಫ್ಕೋರ್ಸ್ ನಾವು ವಿದೇಶಗಳಲ್ಲಿ ನೋಡಿಕೊಂಡು ಇದನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೇವೆ. ಆದರೆ ಆ ಸಾಫ್ಟ್ ಆಗಿ ಅದನ್ನು ಸಮರ್ಪಕವಾಗಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಅನುಷ್ಠಾನಕ್ಕೆ ತರಬೇಕಾದ್ರೆ ಇನ್ನೆಷ್ಟು ಸಮಯ ಹಿಡಿಯುತ್ತೆ? ಅದು ನಿಮ್ಮ ಮುಂದೆ ಇದೆ ಅಂತ ಹೇಳ್ತಾ ನಮ್ಮೊಡನೆ ಮಾತನಾಡಿರುವಂಥ ಗಣ್ಯರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು 1 ಗಂಟೆಗೆ ಅವಧಿಯಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥ ನರೇಶ್ ಕಿಣಿ ಅವರು, ex-DGM MRPL ಮತ್ತು ONGC, ಮತ್ತು ಸುಧಾಕರ್ ನಾಯಕ್ ಅವರು, ಉದ್ಯಮಿ ಅವರು, ಇಬ್ಬರಿಗೂ ಕೂಡ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 8 ಗಂಟೆ ಜನಧ್ವನಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.